ಅವರಿಗೆ ಶಿಕ್ಷೆಯನ್ನು ರಕ್ಷೆಯನ್ನು ಅಲ್ಲ ಸ್ವರ್ಗದ ಸೋಪಾನವನ್ನು ತೋರಿಸುವಂತಹ ನ್ಯಾಯಾಧೀಶನೂ ಹೌದು, ದಂಡಾಧಿಕಾರಿಯೂ ಹೌದು. ಯಾರದು ವಿಚಾರಣೆ ಭೂಲೋಕದಲ್ಲಿ ಹರಿಕೀರ್ತನೆಯನ್ನು ಮಾಡುತ್ತಾ ಬದುಕುತ್ತಿದ್ದಂತಹ ಮಾಂಡವ್ಯವನ್ನು ನಾನು ಆದರೆ ಕಳ್ಳನೆಂದು ಭಾವಿಸಿ ನನಗೆ ಅಲ್ಲಿ ಶಿಕ್ಷೆಗೆ ಗುರಿಪಡಿಸಿದ್ದಾನೆ ಅಲ್ಲಿಯ ರಾಜನು. ಆದರೆ ಅದಕ್ಕೆಲ್ಲ ನನ್ನ ಜಿಜ್ಞಾಸೆ ಇರುವುದು, ಯಾವ ತಪ್ಪಿಗಾಗಿ ನನಗೆ ಈ ನರಕ ಯಾತನೆ ಎನ್ನುವುದನ್ನು ಪ್ರಶ್ನಿಸುವುದಕ್ಕೆ ಬೇಕಾಗಿ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇನೆ. ಯಾಕಯ್ಯ ಅದನ್ನು ಸಾಯಿಸುವುದರ ಮೂಲಕ ಅದರ ಚಿತ್ರ ಹಿಂಸೆಯನ್ನು ಕಂಡು ಆನಂದ ಸಾಧಕದಲ್ಲಿ ತೇಲಾಡುತ್ತಾ ಇದ್ದೀರಿ, ಸಂತೋಷವನ್ನು ಅನುಭವಿಸುತ್ತಾ ಇದ್ದೀರಿ. ಆ ಪರಿಣಾಮದಿಂದ ನಿಮಗೆ ಇಂತಹ ದುರ್ಗತಿ ದುಸ್ಥಿತಿ ಬರುವುದಕ್ಕೆ ಕಾರಣ.
ನರಕವನ್ನು ಕಾಣುವಾಗ ಯಾಕೆ ಹೇಳು? ಎಳವೆಯಲ್ಲಿ ಮಾಡಿದಂತಹ ತಪ್ಪು. ಎಳವೆಯಲ್ಲಿ 14 ವರ್ಷದ ಕಾಲ ಮಕ್ಕಳಿಗೆ ಬುದ್ಧಿ ಎನ್ನುವುದು ಪಕ್ವತೆ ಬರುವುದಿಲ್ಲ. ಆ ಕಾಲದಲ್ಲಿ ಮಾಡಿದಂತಹ ಪಾಪ ಯಾವತ್ತೂ ಪಾಪವಾಗುವುದಿಲ್ಲ. ಅದು ಅವರ ಹೆತ್ತವರಿಗೆ ಬರಬೇಕೆ ಹೊರತು ಮಕ್ಕಳಿಗೆ ಆ ಪಾಪದ ಲೇಪ ಅಂಟಿಕೊಳ್ಳುವುದಿಲ್ಲ. ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೆ ನನಗೆ ಈ ರೀತಿಯ ನರಕ ಯಾತನೆಯನ್ನು ಅನುಭವಿಸುವ ಶಿಕ್ಷೆಯನ್ನು ಕೊಟ್ಟಿದ್ದೀಯಲ್ಲ, ಇದು ಮೂಲವನ್ನು ಮುಟ್ಟಿದ್ದಕ್ಕೆ ಲೋಕ ಆಡಿಕೊಳ್ಳುತ್ತಾ ಉಂಟು. ಅನಿವಾಂಶವ್ಯ ಎನ್ನುವ ಹಾಗೆ ಹಾಗಂತ ನಿನ್ನನ್ನು ಹಾಗೆ ಸುಮ್ಮನೆ ಬಿಡುವುದಿಲ್ಲ. ಇಗೋ ಕೊಡುವಂತಹ ಶಾಪವನ್ನು ಹಿಡಿ, ನೀನು ಭೂಲೋಕದಲ್ಲೇ ಶಿವನಿಗೆ ಮಾತ್ರ ಮಣಿದಿರುವಂತಹ ಈ ತಲೆ ಮುಂದೆ ಕೇವಲ ಮಾನವರಿಗೆ ಮಣಿಯಬೇಕಾಗಿರುವಂತಹ ಪರಿಸ್ಥಿತಿ ಒದಗಿ ಬರ್ತದೆ ಅಂತಾದ್ರೆ ಎಂತ ದುರ್ಜನರೇ, ಎಂತ ದೌರ್ಭಾಗ್ಯ. ಹಾಗಾದರೆ ಇನ್ನು ನನಗೆ ಈ ಯಮಲೋಕದಲ್ಲಿ ಸ್ಥಾನಮಾನವಿಲ್ಲವೇ? ಭೂಲೋಕದಲ್ಲಿ ಹುಟ್ಟಬೇಕು. ಇದಕ್ಕೊಂದು ಪರಿವಾರ ಹೇಳ್ತೇನೆ. ಭೂಲೋಕದಲ್ಲಿ ನೀನು ಹುಟ್ಟುವುದನ್ನು ಹುಟ್ಟಲೇಬೇಕು. ಮರಳಿ ಯಮಲೋಕವನ್ನು ಸೇರುವ ಬಗೆ ಹೇಗೆ ಎನ್ನುವುದನ್ನು ನಾನೇ ಕಾಣಿಸುವುದಕ್ಕಿದ್ದೇನೆ. ಮುಂದಕ್ಕೆ ಭೂಲೋಕದಲ್ಲಿ ಗ್ರಂಥಾದರ್ಶಿಗಳಾದಂತಹ ವೇದ ವ್ಯಾಸರ ಅನುಗ್ರಹದಿಂದ ಭೂಲೋಕದಲ್ಲಿ ನೀನು ವಿದುರನಾಗಿ ಹುಟ್ಟಬೇಕು. ಧರ್ಮಾತ್ಮನಾಗಿ, ಸತ್ಯವಂತನಾಗಿ, ಧರ್ಮ